ಹಗ್ಗದ ಹಾಗೆ ಹಾವನ್ನ ಹಿಡಿಯುವ ಈ ಬ್ಯೂಟಿಫುಲ್ ಲೇಡಿ ಅವಳು ಯಾರು ಗೊತ್ತಾ? 3 ದಿನವಾದರೂ ನಾಪತ್ತೆಯಾಗಿದ್ದ 3 ವರ್ಷದ ಬಾಲಕ. ಆದ್ರೆ ಆ ಹುಡುಗ ಎಲ್ಲಿ ಸಿಕ್ಕಿಬಿದ್ದ ಅಂತ ನೀವು ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೀಳುತ್ತೀರಾ. ಮಾವಿನಕಾಯಿ, ನಿಂಬೆಕಾಯಿ, ಉಪ್ಪಿನಕಾಯಿ ನೀವು ತಿಂದಿರಬಹುದು, ಆದ್ರೆ ಯಾವತ್ತಾದ್ರೂ ಹಾವಿನ ಉಪ್ಪಿನಕಾಯಿ ರುಚಿ ನೋಡಿದ್ದೀರಾ? ಆಟ ಆಡುವಾಗ ಮೀನನ್ನೇ ನುಂಗಿದ 1 ವರ್ಷದ ಮಗು. ಮುಂದೇನಾಯಿತು? ಹೌದು, ಪುಟ್ಟ ಮಕ್ಕಳು ಜೊತೆ ಇದ್ದಾಗ ಮೈಯೆಲ್ಲ ಕಣ್ಣಾಗಿದ್ರೂ ಕಷ್ಟ. ಎಷ್ಟು ಜಾಗರೂಕರಾಗಿದ್ರೂ ಕೂಡ ಮಕ್ಕಳು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಏನಾದರೂ ಮಾಡಿಕೊಂಡು ಬಿಡುತ್ತಾರೆ. ಕೆಲವು ಬಾರಿ ಪೋಷಕರು ಎಷ್ಟೇ ಗಮನ ಹರಿಸಿದರೂ ಆಗೋ ಅವಘಡ ಹೇಗಾದ್ರೂ ಆಗಿಯೇ ಬಿಡುತ್ತದೆ. ಇಲ್ಲೂ ಕೂಡ ಆಗಿದ್ದು ಅದೇ. 1 ವರ್ಷದ ಪುಟ್ಟು ಕಂದಮ್ಮ ಮನೆಯಲ್ಲಿ ಅಡಿಗೆ ಮಾಡಲು ತಂದಿದ್ದ ಮೀನನ್ನ ನುಂಗಿಬಿಟ್ಟಿದೆ. ಹೌದು, 1 ವರ್ಷದ ಪ್ರತೀಕ್ ಮೀನು ನುಂಗಿದ ಮಗುವಾಗಿದೆ. ಮನೆಯಲ್ಲಿ ಅಡಿಗೆ ಮಾಡಲು ತಂದಿದ್ದ 2 ಇಂಚಿನ ಜಿಲೇಬಿ ಮೀನನ್ನ ಮಗು ಕೈಯಲ್ಲಿ ಹಿಡಿದುಕೊಂಡು ಆಟವಾಡುತ್ತಿತ್ತು. ಇದೇ ವೇಳೆ ಬಾಯಲ್ಲಿ ಹಿಡಿಯುತ್ತಾ ಆಕಸ್ಮಿಕವಾಗಿ ನುಂಗಿಬಿಟ್ಟಿದೆ. ಗಂಟಲಲ್ಲೇ ಮೀನು ಸಿಕ್ಕಿ ಹಾಕಿಕೊಂಡಿದ್ದರಿಂದ ಉಸಿರಾಟ ಮಾಡಲಾಗದೆ ಮಗು ಕಷ್ಟಪಡುತ್ತಿತ್ತು. ಇದನ್ನು ಗಮನಿಸಿದ ಕೂಡಲೇ ಪೊಲೀಸರು ಮಗುವನ್ನ ಕೂಡಲೇ ಶಿವಮೊಗ್ಗದ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಗಂಜಿನಹಳ್ಳಿ ಯೋಗೇಶ್ ಹಾಗೂ ರೋಜಾ ದಂಪತಿಗಳಿಗೆ ಸೇರಿದ ಮಗು ಇದಾಗಿದೆ. ಇನ್ನು ಮಗುವಿನ ಗಂಟಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಮೀನನ್ನು ವೈದ್ಯರು ಎಂಡೋಸ್ಕೋಪಿ ಮೂಲಕ ಹೊರಗೆ ತೆಗೆದಿದ್ದಾರೆ. ಸದ್ಯ ಮಗು ಪ್ರಾಣಾಪಾಯದಿಂದ ಪಾರಾಗಿದ್ದು ಆತಂಕಗೊಂಡಿದ್ದ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಹೌದು ಪೋಷಕರೇ, ಎಷ್ಟೇ ಕಷ್ಟಪಟ್ಟರೂ ಮಕ್ಕಳನ್ನ ಈ ರೀತಿ ಮಾಡುವುದನ್ನ ತಪ್ಪಿಸಲು ಸಾಧ್ಯವಿಲ್ಲ. ಆದಷ್ಟು ಪೋಷಕರು ಕೂಡ ಜಾಗೃತವಾಗಿರಬೇಕೆಂದು ಈ ಮೂಲಕ ನಾನು ಕೂಡ ಹೇಳಲು ಬಯಸಿದ್ದೇನೆ. ಹಾವುಗಳೆಂದ್ರೆ ಹೆಣ್ಣು ಮಕ್ಕಳೇ ಅಷ್ಟೇ ಅಲ್ಲ, ಗಂಡಸರು ಕೂಡ ನೋಡಿದರೆ ದಿಕ್ಕಾಪಾಲಾಗುತ್ತಾರೆ. ಹೌದು, ಇದಕ್ಕೆ ಕಾರಣ ಹಾವುಗಳ ಆ ವಿಷ. ಅಪ್ಪಿತಪ್ಪಿ ಅದೇನಾದ್ರೂ ಕಚ್ಚಿದ್ರೆ ಜೀವನವೇ ದೇವರ ಪಾಲಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬರು ತಮ್ಮ ಜೀವ ಭಯದಿಂದ ಹಾವು ಕಂಡರೆ ಓಡಿ ಹೋಗುತ್ತಾರೆ. ಇನ್ನು ಹೆಣ್ಣು ಮಕ್ಕಳಂತೂ ಜಿರಳೆ, ಹಲ್ಲಿ ನೋಡಿದರೂ ಕೂಡ ಓಡಿ ಹೋಗುತ್ತಾರೆ. ಇನ್ನು ಹಾವು ಕಂಡಾಗ ಹೆಚ್ಚಾಗಿ ನಾವು ಅರಣ್ಯ ಅಧಿಕಾರಿಗಳಿಗೆ ಅಥವಾ ಹಾವು ಹಿಡಿಯುವವರಿಗೆ ಮಾಹಿತಿ ನೀಡುತ್ತೇವೆ. ಹೀಗೆ ಹಾವುಗಳನ್ನ ಹಿಡಿಯುವವರು ಹೆಚ್ಚಾಗಿ ಗಂಡಸರೇ ಆಗಿರುತ್ತಾರೆ. ಕರ್ನಾಟಕದಲ್ಲಿ ಸ್ನೇಕ್ ಶಾಮ್ ಇದಕ್ಕೆ ಹೆಸರುವಾಸಿಯಾಗಿದ್ದಾರೆ. ಹೀಗೆಯೇ ಆ ಪ್ರದೇಶದಲ್ಲಿ ಕೆಲವರು ಪ್ರಸಿದ್ಧಿಯಾಗಿದ್ದಾರೆ ಹಾಗೂ ಎಕ್ಸ್ಪರ್ಟ್ ಕೂಡ ಆಗಿದ್ದಾರೆ. ಆದ್ರೆ ವಿಚಿತ್ರ ಅಂದ್ರೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದಲ್ಲಿ ಮಹಿಳೆಯೊಬ್ಬಳು ಈ ರೀತಿ ಹಾವುಗಳನ್ನ ಹಿಡಿಯುವುದರಲ್ಲಿ ಪರಿಣಿತಿಯನ್ನು ಹೊಂದಿದ್ದಾಳೆ. ಅವಳ ಹೆಸರೇ ಶ್ವೇತಾ ಸುತಾರ್. ಇವಳು ತನ್ನ ಒಂದು ಇನ್ಸ್ಟಾಗ್ರಾಮ್ ಖಾತೆಯನ್ನು ಕೂಡ ಆರಂಭಿಸಿದ್ದಾಳೆ. ಶ್ವೇತಾ ವೈಲ್ಡ್ ಲೈಫ್ ರೆಸ್ಕ್ಯೂರ್ ಮೂಲಕ ಹೋಗುವ ಶ್ವೇತಾ ಸುತಾರ್ ತನ್ನ ಇನ್ಸ್ಟಾಗ್ರಾಮ್ ಪುಟದಲ್ಲಿ ತನ್ನ ಹಾವು ರಕ್ಷಣಾ ಕೌಶಲ್ಯವನ್ನ ಪ್ರದರ್ಶಿಸುವ ಹಲವಾರು ವಿಡಿಯೋಗಳನ್ನ ಹಂಚಿಕೊಂಡಿದ್ದಾಳೆ. ಆನ್ಲೈನ್ ಬಳಕೆದಾರರು ಈ ಮಹಿಳೆಯ ಧೈರ್ಯವನ್ನ ಶ್ಲಾಘಿಸುತ್ತಾರೆ. ಆಕೆಯ ಧೈರ್ಯಶಾಲಿ ಕಾರ್ಯವನ್ನ ಶ್ಲಾಘಿಸುತ್ತಾರೆ. ಇತ್ತೀಚೆಗೆ ಅಂಗಡಿ ಒಂದರಲ್ಲಿ ಅಡಗಿಕೊಂಡಿದ್ದ ಹಾವನ್ನ ಈ ಶ್ವೇತಾ ಸುತಾರ್ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದು ಅಲ್ಲಿಯ ಸ್ಥಳೀಯರಿಗೆ ಹೆಚ್ಚಿನ ಧೈರ್ಯವನ್ನ ತುಂಬಿದೆ ಹಾಗೂ ಆ ಮಹಿಳೆಯ ಬಗ್ಗೆ ಹೆಚ್ಚಿನ ಗೌರವವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಮಹಿಳೆಯರು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇದಾಗಿದೆ. 3 ದಿನಗಳಿಂದ ನಾಪತ್ತೆಯಾಗಿದ್ದ 3 ವರ್ಷದ ಮಗು ಸಿಕ್ಕಿದ್ದು ಎಲ್ಲಿ ಅಂತ ನೀವು ಕೇಳಿದರೆ ನಿಜಕ್ಕೂ ಬೆಚ್ಚಿ ಬೀಳುತ್ತೀರಾ. ಹೌದು, ಇಂತಹ ಒಂದು ವಿಚಿತ್ರ ಘಟನೆ 1994 ಜನವರಿ 13ನೇ ತಾರೀಕು ಕೇರಳದ ಕೊಚ್ಚಿ ಬಳಿ ಒಂದು ಹಳ್ಳಿಯಲ್ಲಿ ನಡೆದಿದೆ. ಸುಕೇಶ್ ಅನ್ನುವ 3 ವರ್ಷದ ಮಗು ತನ್ನ ತಾಯಿಯೊಂದಿಗೆ ನದಿಯ ಹತ್ತಿರ ಆಟವಾಡುತ್ತಿದ್ದಾಗ ಕಾಲು ಜಾರಿ ನದಿಯಲ್ಲಿ ಬಿದ್ದಿದ್ದಾನೆ. ಆದರೆ ತಾಯಿಗೆ ಮಾತ್ರ ಈ ವಿಷಯ ಗೊತ್ತಾಗಿಲ್ಲ. ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಆ ಮಹಿಳೆ ಇದರ ಬಗ್ಗೆ ಗಮನವೂ ಕೊಟ್ಟಿಲ್ಲ. ಹೊರಗಡೆ ಬಂದು ನೋಡಿದಾಗ 3 ವರ್ಷದ ಮಗು ಕಾಣುವುದಿಲ್ಲ. ಗಾಬರಿಯಾಗಿ ಅತ್ತ ಇತ್ತ ಹುಡುಕಾಡಿದ್ದಾಳೆ. ಆದ್ರೆ ಆ ಮಗು ಮಾತ್ರ ಎಲ್ಲವೂ ಸಿಕ್ಕಿಲ್ಲ. ಮುಂದೆ ಕುಟುಂಬದವರೆಲ್ಲರೂ ಆ ಚಿಕ್ಕ ಮಗನಿಗಾಗಿ ಹುಡುಕಾಟ ನಡೆಸಿದ್ದಾರೆ. 3 ದಿನಗಳಾದರೂ ಸುಕೇಶ್ ಮಾತ್ರ ನಾಪತ್ತೆಯಾಗಿದ್ದ. ಕೊಚ್ಚಿ ಪೊಲೀಸರು ಕೂಡ ಸುಕೇಶ್ಗಾಗಿ ಎಲ್ಲಾ ಕಡೆ ಹುಡುಕಾಟವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನದಿಯಲ್ಲಿ ಆ ಹುಡುಗ ಏನಾದರೂ ಬಿದ್ದಿರಬಹುದೆಂದು ಹಲವಾರು ಪರಿಣಿತ ಈಜುಗಾರರನ್ನ ಕರೆದು ಆ ನದಿಯಲ್ಲಿ ಹುಡುಕಾಟ ಕೂಡ ನಡೆಸಿದ್ದರು.
ಆದರೂ ಕೂಡ ಸುಕೇಶ್ ಮಾತ್ರ ನಾಪತ್ತೆಯಾಗಿದ್ದ. ಹಾಗಾದ್ರೆ ಯಾರಾದ್ರೂ ಆ ಮಗುವನ್ನ ಎತ್ತಿಕೊಂಡು ಹೋಗಿರಬಹುದೆಂದು ಹಲವರು ಶಂಕೆ ಕೂಡ ಮಾಡುತ್ತಾರೆ. ಯಾಕಂದ್ರೆ ಕೆಲವೇ ದಿನಗಳ ಹಿಂದೆ ಈ ಮನೆಯ ಕುಟುಂಬಕ್ಕೂ ಹಾಗೂ ದೂರದ ಸಂಬಂಧಿಯೊಬ್ಬರ ನಡುವೆ ಜಗಳವಾಗಿತ್ತು. ಅವರೇನಾದರೂ ಮಗುವನ್ನ ಎತ್ತಿಕೊಂಡು ಹೋದರು ಅಂತ ಪೊಲೀಸರು ಕೂಡ ವಿಚಾರಣೆ ಮಾಡುತ್ತಾರೆ. ಆದರೂ ಕೂಡ ಅಲ್ಲಿ ಮಗು ಸಿಗುವುದಿಲ್ಲ. 3 ದಿನಗಳಾದರೂ ಸುಕೇಶ್ ಸಿಗದಿದ್ದ ಕಾರಣ ಪೊಲೀಸರು ಹಾಗೂ ಕುಟುಂಬಸ್ಥರು ನಿಜಕ್ಕೂ ಸುಕೇಶ್ಗೆ ಪ್ರಾಣಾಪಾಯ ಆಗಿರಬಹುದೆಂದು ಶಂಕಿಸಿದ್ದಾರೆ. ಆದರೆ ಇದನ್ನ ಪವಾಡ ಅಂತೀರೋ ಅಥವಾ ಚಮತ್ಕಾರ ಅಂತೀರೋ ಅಥವಾ ದೇವರ ಲೀಲೆ ಅಂತೀರೋ ಗೊತ್ತಿಲ್ಲ. ಸುಕೇಶ್ ನೀರಿನಲ್ಲಿ ಬಿದ್ದಾಗ ನಿಜಕ್ಕೂ ಪ್ರಾಣವನ್ನ ಕಳೆದುಕೊಳ್ಳಬೇಕಾಗಿತ್ತು. ಆದ್ರೆ ಆಗಿದ್ದೇ ಬೇರೆ. ಸುಕೇಶ್ ನೀರಿನಲ್ಲಿ ಬಿದ್ದಾಗ ಒಂದು ಬೃಹದಾಕಾರದ ಮೀನು ಸುಕೇಶ್ನನ್ನ ನುಂಗಿ ಹಾಕಿತ್ತು. ಮುಂದೆ ಆ ಮೀನು ಈಜಿಕೊಂಡು ಸರಿಸುಮಾರು 2.5 ರಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಒಬ್ಬ ಮೀನುಗಾರನಿಗೆ ಅದೇ ದಿವಸ ಸಿಕ್ಕಿ ಹಾಕಿಕೊಂಡಿದೆ. ದೊಡ್ಡ ಮೀನು ಸಿಕ್ಕಿತೆಂದು ಖುಷಿ ಪಟ್ಟಂತಹ ಆಲ್ಬರ್ಟ್ ಎನ್ನುವ ಮೀನುಗಾರ ಆ ಮೀನನ್ನು ಕತ್ತರಿಸಿ ಮಾರಿದರೆ ಒಳ್ಳೆಯ ದುಡ್ಡು ಸಿಗಬಹುದೆಂದು ತಕ್ಷಣವೇ ಆ ಮೀನನ್ನ ಕತ್ತರಿಸಲು ಮುಂದಾಗಿದ್ದಾನೆ. ಆ ಮೀನಿನ ಹೊಟ್ಟೆಯನ್ನು ಸೀಳಿದಾಗ ಅವನಿಗೆ ಅಚ್ಚರಿ ಕಾದಿತ್ತು. ಕಾರಣ ಆ ಮೀನಿನ ಹೊಟ್ಟೆಯಲ್ಲಿ ಇದ್ದಿದ್ದು ಒಂದು ಚಿಕ್ಕ ಮಗು. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಮಗುವನ್ನು ಕಂಡು ಆಲ್ಬರ್ಟ್ ಆ ಮಗು ಸತ್ತಿರಬಹುದೆಂದು ತಿಳಿಯುತ್ತಾನೆ. ಯಾವುದಕ್ಕೂ ಆ ಮಗುವಿನ ಎದೆಯನ್ನ ಒತ್ತಿದಾಗ ಹಾಗೂ ಬಾಯನ್ನಿಟ್ಟು ಉಸಿರನ್ನು ಹಾಕಿದಾಗ ಆ ಮಗು ಕೆಮ್ಮಲು ಪ್ರಾರಂಭಿಸಿದೆ. ಇನ್ನೇನು ಜೀವವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿದ್ದ ಆ ಮಗುವಿಗೆ ಹೊಸ ಜೀವನ ದಾನ ಸಿಕ್ಕ ಹಾಗಾಗಿದೆ. ಇದನ್ನ ದೇವರ ಲೀಲೆ ಅನ್ನಬಹುದು ಅಥವಾ ಚಮತ್ಕಾರ ಅನ್ನಬಹುದು, ಗೊತ್ತಿಲ್ಲ. ಇದರ ಹಿಂದೆ ಯಾವುದೇ ಲಾಜಿಕ್ ಕೂಡ ಅವರಿಗೆ ಗೊತ್ತಾಗಿಲ್ಲ. ಆದ್ರೆ ಒಂದು ಮಾತ್ರ ನಿಜ, ಆ ಆಲ್ಬರ್ಟ್ ಮಗುವನ್ನ ರಕ್ಷಿಸುವುದರಲ್ಲಿ ಯಶಸ್ವಿಯಾಗಿದ್ದ. ಆದ್ರೆ ಅದು ಯಾರ ಮಗು ಅಂತ ಆಲ್ಬರ್ಟ್ಗೆ ಗೊತ್ತಿರಲಿಲ್ಲ. 2-3 ದಿವಸ ಮಗುವಿನ ಆರೋಗ್ಯದ ಸ್ಥಿತಿ ಆದ ಮೇಲೆ ಆ ಮಗುವಿನ ತಂದೆ ತಾಯಿಯನ್ನು ಹುಡುಕಿದ್ರೆ ಆಯ್ತು ಎಂದು ಆಲ್ಬರ್ಟ್ ನಿರ್ಧಾರ ಮಾಡುತ್ತಾನೆ. ಆದ್ರೆ 4ನೇ ದಿವಸ ಅವನಿಗೆ ತನ್ನ ಊರಿನಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಓಲಂ ಎಂಬ ಊರಲ್ಲಿ 3 ವರ್ಷದ ಮಗು ನಾಪತ್ತೆ ಆಗಿರೋ ವಿಷಯ ಹೇಗೋ ಅವನ ಕಿವಿಗೆ ಬೀಳುತ್ತದೆ. ತಕ್ಷಣವೇ ಅದೇ ಮಗು ಇರಬಹುದೆಂದು ಭಾವಿಸಿ ಆ ಮಗುವನ್ನ ಕರೆದುಕೊಂಡು ಓಲಂ ಹಳ್ಳಿಗೆ ಹೋಗಿದ್ದಾನೆ. ಸುಕೇಶನನ್ನ ನೋಡಿದ ಆ ಕುಟುಂಬಸ್ಥರು ಆಶ್ಚರ್ಯಚಕಿತರಾಗಿದ್ದಾರೆ. ನಡೆದ ವಿಷಯವನ್ನೆಲ್ಲ ಸುಕೇಶನ ತಂದೆ ತಾಯಿಗೆ ಆಲ್ಬರ್ಟ್ ಸವಿಸ್ತಾರವಾಗಿ ಹೇಳಿದ್ದಾನೆ ಹಾಗೂ ಪೊಲೀಸರಿಗೂ ಈ ವಿಷಯವನ್ನ ತಿಳಿಸಿದ್ದಾನೆ. ಆ ಸಮಯದಲ್ಲಿ ಸ್ಮಾರ್ಟ್ ಫೋನ್ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ರೀಲ್ಸ್ ಗಳಾಗಲಿ, ವಿಡಿಯೋಗಳಾಗಲಿ ಮಾಡಲು ಅವಕಾಶವಿರಲಿಲ್ಲ. ಹಾಗೇನಾದ್ರೂ ಇದ್ದರೆ ಈ ಘಟನೆ ಆ ಸಮಯದಲ್ಲಿಯೇ ಭಾರಿ ಸುದ್ದಿಯಾಗಿತ್ತು. ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಉಪ್ಪಿನಕಾಯಿ ಇಲ್ಲ ಅಂದ್ರೆ ಊಟ ಮಾಡುವುದೇ ಸಾಧ್ಯವಿಲ್ಲ. ಇದೇ ಕಾರಣ ನಾವು ಹೆಚ್ಚಾಗಿ ಹಲವಾರು ರೀತಿಯ ಉಪ್ಪಿನಕಾಯಿಗಳನ್ನ ಮನೆಯಲ್ಲಿ ಹಾಕುವ ಪದ್ಧತಿಯನ್ನ 100 ವರ್ಷಗಳಿಂದ ನೋಡುತ್ತಾನೆ ಬಂದಿದ್ದೇವೆ. ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ, ಟೊಮೆಟೊ, ಕ್ಯಾರೆಟ್, ಶುಂಠಿ ಹಾಗೂ ಇನ್ನು ಕೆಲವರು ಒಣಗಿದ ಮೀನಿನ ಉಪ್ಪಿನಕಾಯಿಯನ್ನು ಕರಾವಳಿ ಪ್ರದೇಶದಲ್ಲಿ ಹಾಕುತ್ತಾರೆ. ಆದ್ರೆ ಹಾವಿನ ಉಪ್ಪಿನಕಾಯಿ ಬಗ್ಗೆ ಎಲ್ಲಾದ್ರೂ ನೀವು ಕೇಳಿದ್ದೀರಾ? ಹೌದು, ಭಾರತದಲ್ಲಿ ಮಾತ್ರ ಅದು ಕೇಳಲು ಸಾಧ್ಯವಿಲ್ಲ. ಆದರೆ ಆಫ್ರಿಕಾದ ತಂಜಾನಿಯಾ ದೇಶದಲ್ಲಿ ಹಾವುಗಳನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಒಂದು ಮಡಿಕೆಯಲ್ಲಿ ವಿನೆಗರ್, ಉಪ್ಪು, ಖಾರ ಹಾಗೂ ಹುಣಸೆ ಹಣ್ಣಿನ ಹುಳಿಯನ್ನ ಬೆರೆಸಿ 6 ತಿಂಗಳ ಕಾಲ ದೊಡ್ಡ ದೊಡ್ಡ ಮರಗಳನ್ನ ಹತ್ತಿ ಅವುಗಳ ಟೊಂಗೆಗೆ ಮಡಿಕೆಗಳನ್ನ ಇರಿಸುತ್ತಾರೆ. ಮುಂದೆ 6 ತಿಂಗಳ ಕಾಲ ಫರ್ಮೆಂಟೇಶನ್ ಆಗಲು ಈ ಮಡಿಕೆಗಳನ್ನ ಬಿಡುತ್ತಾರೆ. 6 ತಿಂಗಳ ನಂತರ ಮೊದಲು ಆ ಮರಕ್ಕೆ ಪೂಜೆ ಮಾಡಿ ಒಂದು ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಮರುದಿನ ಆ ಮರವನ್ನ ಹತ್ತಿ ಆ ಮಡಿಕೆಗಳನ್ನ ಕೆಳಗೆ ಇಳಿಸುತ್ತಾರೆ. ಹೀಗೆ ತಯಾರಾದಂತಹ ಹಾವಿನ ಉಪ್ಪಿನಕಾಯಿಯನ್ನು ಮುಂದಿನ 1 ವರ್ಷ ಕಾಲ ಈ ಬುಡಕಟ್ಟಿನ ಜನಾಂಗದವರು ತಮ್ಮ ಊಟದಲ್ಲಿ ಬಳಸುತ್ತಾರೆ. ವಿಚಿತ್ರ ಏನೆಂದರೆ ಇತ್ತೀಚೆಗೆ ಈ ಹಾವಿನ ಉಪ್ಪಿನಕಾಯಿ ಕೂಡ ಹಲವಾರು ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಆಗುತ್ತಿದೆ. ವಿದೇಶದಲ್ಲಿ ಈ ಹಾವಿನ ಉಪ್ಪಿನಕಾಯಿಗೆ ಈಗ ಭಾರಿ ಡಿಮ್ಯಾಂಡ್ ಕೂಡ ಆಗಿದೆ. ವಿಚಿತ್ರ ಏನಂದ್ರೆ ಕೆನಡಾ, ಬ್ರೆಜಿಲ್, ಅರ್ಜೆಂಟೈನ್ ಅಂತ ದೇಶಗಳಲ್ಲಿ ಈ ಉಪ್ಪಿನಕಾಯಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇದೆ. ಪ್ರತಿ ಕೆಜಿಗೆ 30 ರಿಂದ 40 ಸಾವಿರ ರೂಪಾಯಿ ಕೊಟ್ಟು ಜನ ಇದನ್ನ ಖರೀದಿಸುತ್ತಿದ್ದಾರೆ ಅಂದ್ರೆ ನೀವೇ ಯೋಚನೆ ಮಾಡಿ. ಕೆಲವು ಮಾಹಿತಿಯ ಪ್ರಕಾರ ಈ ಉಪ್ಪಿನಕಾಯಿ ತಿನ್ನುವುದರಿಂದ ಶುಗರ್ ಅಂದ್ರೆ ಮಧುಮೇಹ ಕಡಿಮೆ ಆಗುತ್ತದೆ ಅನ್ನುವ ನಂಬಿಕೆ ಅಲ್ಲಿನ ಜನರಿಗಿದೆ. ಇದೇ ಕಾರಣ ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಎಂದು ಅಲ್ಲಿನ ತಜ್ಞರು ಹಾಗೂ ಡಾಕ್ಟರ್ಗಳು ಕೂಡ ಹೇಳುತ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ಏನು ಕಾದಿದೆಯೋ ಅಂತ ನಾವು ಭಾವಿಸಲೇಬೇಕು ಅಷ್ಟೇ. ಇಂತಹದೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.